ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ಮಂಗಳೂರಿನ ನೆಹರು ಫುಟ್ಬಾಲ್ ಮೈದಾನದಲ್ಲಿ ಕಳೆದ 23 ದಿನಗಳಿಂದ ನಡೀತಾ ಇದ್ದ 26ನೇ ವರ್ಷದ ಇಂಡಿಪೆಂಡೆಂಟ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಗುರುವಾರ ಸಮಾಪನಗೊಂಡಿತು. ಹೈಸ್ಕೂಲ್ ವಿಭಾಗದ ಫೈನಲ್ ಪಂದ್ಯಾಟದಲ್ಲಿ ದೇರಳಕಟ್ಟೆಯ ಕಣಚೂರು ಪಬ್ಲಿಕ್ ಸ್ಕೂಲ್ ತಂಡವು ಮಣಿಪಾಲ ಸ್ಕೂಲ್ ತಂಡವನ್ನು ಸೋಲಿಸಿ ಪ್ರಶಸ್ತಿ ಪಡೆಯಿತು. ಪದವಿ ಪೂರ್ವ ವಿಭಾಗದಲ್ಲಿ ಎನ್ಎಪೋಯ ಪಿಯು ಕಾಲೇಜು ತಂಡವು ಟಿಪ್ಪು ಸುಲ್ತಾನ್ ಪಿಯು ಕಾಲೇಜು ತಂಡವನ್ನು ಸೋಲಿಸಿದರೆ, ಕಾಲೇಜು ವಿಭಾಗದಲ್ಲಿ ಎನ್ಎಪೋಯ ಕಾಲೇಜು ತಂಡವು ತನ್ನದೇ ಬಿ ತಂಡವನ್ನು ಸೋಲಿಸಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಪ್ರಶಸ್ತಿ ಪ್ರದಾನ ನೆರವೇರಿಸಿ ಮಾತನಾಡಿದ ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಎಸ್ ಗಣೇಶ್ ರಾವ್ ಅವರು, ಪ್ರತಿ ವರ್ಷವೂ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಫುಟ್ಬಾಲ್ ಪಂದ್ಯಾಟದ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುತ್ತಾ ಬಂದಿದೆ. ಕ್ರೀಡೆಯ ಮೂಲಕ ವಿದ್ಯಾರ್ಥಿ ಜೀವನ ರೂಪಿಸಲು ಸಾಧ್ಯ ಎಂದರು. ಎಲೈಡ್ ಹಾಗೂ ಹೆಲ್ತ್ ಕೇರ್ ರಾಷ್ಟ್ರೀಯ ಘಟಕದ ಕರ್ನಾಟಕ ಯೂನಿಟ್ ಅಧ್ಯಕ್ಷ ಯುಟಿ ಇಫ್ತಿಕಾರ್, ಇಂಡಿಯನ್ ಡಿಸೈನ್ ಸ್ಕೂಲ್ ಅಧ್ಯಕ್ಷ ಮೊಹಮ್ಮದ್ ನಿಸಾರ್, ಉದ್ಯಮಿ ಮನ್ಸೂರ್ ಅಹಮದ್, ಮೀನುಗಾರ ಮುಖಂಡ ಮೋಹನ್ ಬೆಂಗ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಿಎಂ ಅಸ್ಲಾಂ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಶುಭ ಹಾರೈಸಿದ್ರು. ಎಲ್ಲರಿಗೆ ಸ್ವಾತಂತ್ರ್ಯೋತ್ಸವದ ಹೃತ್ಪೂರ್ವಕ ಶುಭಾಶಯಗಳು. ಇಲ್ಲಿ ನಂಗೆ ಕಾಣುವುದು ಸ್ವತಂತ್ರ ಭಾರತ. ಯಾಕೆಂದ್ರೆ ನೀವೆಲ್ಲ ಮಕ್ಕಳು, ಎಲ್ಲ ಕೋಚುಗಳು, ಸಂಘಟಕರೆಲ್ಲರೂ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಇವತ್ತು ಯಾವುದೇ ಭೇದ ಭಾವವಿಲ್ಲದೆ, ಬಡವ ಬಲ್ಲಿದ ಇಲ್ಲ, ಇಲ್ಲಿ ರಾಜಕೀಯ ಇಲ್ಲ, ಇಲ್ಲಿ ಜಾತಿ ಇಲ್ಲ, ನಾವೆಲ್ಲ ಒಂದು, ನಾವೆಲ್ಲರೂ ಭಾರತೀಯರೇ ಹೇಳುವಂತ ನಿಟ್ಟಿನಲ್ಲಿ ನೀವು ಅತ್ಯಂತ ಶಿಸ್ತುಬದ್ಧವಾಗಿ ಇದನ್ನು ಯಶಸ್ವಿಯಾಗಿ 242 ತೀರು 1 ತಿಂಗಳ ಕಾಲ ಆಡಿದೆ ಹೇಳಿದ್ರೆ ಬಂಧುಗಳೇ, ಇದು ನಿಜವಾದ ಜಯ, ಇದು ನಿಜವಾದ ಭಾರತ, ನಿಜವಾದ ಪ್ರಜಾಪ್ರಭುತ್ವ. ಯಾಕೆಂದ್ರೆ ಇಲ್ಲಿ ಇರುವುದು ಸಂಬಂಧಗಳು ಕ್ರೀಡಾ ಸ್ಫೂರ್ತಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತಲ್ಲ, ಗೆದ್ದವರೆಲ್ಲ ನೀವಿದ್ದೀರಿ. ಸೋತವರು ಸಮೇತ ಅವರು ಹೇಳಿದ್ರು, ಅಲ್ಲಿ ಅಂಗಣಗಳು ಇಲ್ಲದಿದ್ರು ಕಷ್ಟಪಟ್ಟು ನಿಮ್ಮ ಸಂಸ್ಥೆಗಳು ನಿಮಗೆ ಬೆಂಬಲ ಕೊಟ್ಟು ಈ ಮಟ್ಟಕ್ಕೆ ಬಂದು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದ್ದೀರಿ ಹೇಳಿದ್ರೆ ಹೃತ್ಪೂರ್ವಕ ಶುಭಾಶಯಗಳು. ಒಂದೇ ಒಂದು ಕಿವಿ ಮಾತು, ದೊಡ್ಡ ಭಾಷಣ ಮಾಡೋದಿಲ್ಲ. ಇವತ್ತು ಯಾವ ರೀತಿ ಒಂದೇ ತಾಯಿಯ ಮಕ್ಕಳ ಹಾಗೆ ನೀವು ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ